ಕೊರಟಗೆರೆ ತಾಲೂಕಿನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದು, ವಿಜಯಪುರ ಜಿಲ್ಲೆಯ ಸುರಪುರದಿಂದ ರಾಜ್ಯದ ಹಲವು ಭಾಗಗಳಿಗೆ ಮತ್ತು ಕೊರಟಗೆರೆ ನಗರಕ್ಕೆ ಕಾಡು ಹಂದಿಗಳ ಅಕ್ರಮ ಸಾಗಾಣಿಕೆಯನ್ನು ಪತ್ತೆ ಹಚ್ಚಿದ್ದು 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಕೊರಟಗೆರೆ ಪಟ್ಟಣದ ಭೋವಿ ಕಾಲೋನಿ ಬಳಿ ಈ ಘಟನೆ ನಡೆದಿದ್ದು, ಟೆಂಪೋ ಒಂದರಲ್ಲಿ 7 ಕಾಡು ಹಂದಿಗಳನ್ನು ಸಾಗಿಸ್ತಾ ಇದ್ದ 4 ಜನ ಆರೋಪಿಗಳನ್ನು ಬಂಧಿಸಿ ವಾಹನ ವಶಪಡಿಸಿಕೊಂಡಿದ್ದಾರೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಬಂಧಿತ 4 ಜನ ಆರೋಪಿಗಳ ಮೇಲೆ ಕೇಸ್ ದಾಖಲಾಗಿದೆ. ಪೊಲೀಸರ ದಾಳಿ ವೇಳೆ ಓರ್ವ ಆರೋಪಿ ತಪ್ಪಿಸಿಕೊಂಡಿದ್ದಾನೆ. ಸುರೇಶ್, ಮಂಜುನಾಥ್, ಪರಶುರಾಮ್, ಮಾರುತಿ ಹಾಗೂ ಭೀಮಾ ಬಂಧಿತ ಆರೋಪಿಗಳು. ಎಲ್ಲ ಆರೋಪಿಗಳು ಸುರಪುರ, ಕೊಪ್ಪಳ, ಕೊರಟಗೆರೆ ತಾಲೂಕಿನವರೆಂದು ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. 7 ಕಾಡು ಹಂದಿಗಳ ಪೈಕಿ 2 ಕಾಡು ಹಂದಿಗಳು ಜೀವಂತವಿದ್ದು, ಅವುಗಳಿಗೆ ಪಶು ವೈದ್ಯಾಧಿಕಾರಿ ಟ್ರೀಟ್ಮೆಂಟ್ ನೀಡಿದ್ದು, ಬಳಿಕ ತಿಮ್ಮಾಪುರ ಅರಣ್ಯ ಪ್ರದೇಶಕ್ಕೆ ಸುರಕ್ಷಿತವಾಗಿ ಬಿಟ್ಟಿದ್ದಾರೆ. ಉಳಿದ 5 ಹಂದಿಗಳ ಮರಣೋತ್ತರ ಪರೀಕ್ಷೆ ನಡೆಸಿ ಕೋರ್ಟ್ಗೆ ವರದಿ ಸಲ್ಲಿಸಲಾಗಿದೆ. ಕೊರಟಗೆರೆಯ ಅರಣ್ಯ ಅಧಿಕಾರಿಗಳಾದ ರವಿ ಸಿ ಹಾಗೂ ತಂಡದ ಸಿಬ್ಬಂದಿಗೆ ಇಲಾಖೆಯ ಮೇಲಾಧಿಕಾರಿಗಳು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅನುಪಮ ಎಚ್, ಮಲ್ಲಿಕಾರ್ಜುನ್ ಎಸಿಎಫ್, ವಲಯ ಅರಣ್ಯಾಧಿಕಾರಿ ರವಿ ಸಿ, ದಿಲೀಪ್ ಕುಮಾರ್ ಉಪವಲಯ ಅರಣ್ಯಾಧಿಕಾರಿ, ಚಾಂದ್ ಪಾಷಾ, ಮಂಜುನಾಥ್ ಬಿಸಿ, ನರಸರಾಜು, ವಿಜಯ್, ಬಾಬು, ಕೃಷ್ಣಮೂರ್ತಿ ಸೇರಿದಂತೆ ಇತರೆ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಹಾಜರಿದ್ದರು. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ. ನಮಸ್ಕಾರ, ನನ್ನ ಹೆಸರು ಆಶಾ ಅಂತ ಹೇಳಿ. ಈ ಪೋಕ್ಸೋ ಕಾಯ್ದೆ ಅನ್ನೋದು 2012ರಲ್ಲಿ ಜಾರಿಗೆ ಬಂದಂತದ್ದು. ನಮ್ಮಲ್ಲಿ ಎಲ್ಲರೂ ಕ್ವಶನ್ ಮಾಡ್ತಾರೆ, ಗಂಡು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗತ್ತಾ ಅಂತ. ಈ ಒಂದು ಲೈಂಗಿಕ ದೌರ್ಜನ್ಯ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ತಂದೆಯೇ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಮಾಡ್ತಾನೆ, ಆತನಿಗೆ ನಾವೇ ಜೀವಾವಧಿ ಶಿಕ್ಷೆಯನ್ನು ಕೊಡಿಸ್ತೀವಿ. ನಮ್ಮಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಅಣ್ಣ ತಂಗಿ ಅಂದ್ರೆ ಒಂದು ಪವಿತ್ರವಾದ ಭಾವನೆ ಇದೆ. ಜನಸಾಮಾನ್ಯರಿಗೆ ಕಾನೂನು ಅರಿವು ಪ್ರತಿ ಶನಿವಾರ ನಮ್ಮ ತುಮಕೂರು ವಾಹಿನಿಯಲ್ಲಿ ಪ್ರಸಾರ. ಶೀಘ್ರವೇ ನಿರೀಕ್ಷಿಸಿ.